ಮಂಗಳೂರು ನಗರ ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ಗ್ರೀನ್ ಮಂಗಳೂರು ಯೋಜನೆಯಡಿಯಲ್ಲಿ 10,000 ಸಸಿಗಳನ್ನು ನೆಡುವ ಬೃಹತ್ ಆಂದೋಲನದ ಅಂಗವಾಗಿ ಮಂಗಳೂರಿನ ಜೋಗಿಮಠದ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜೋಗಿಮಠದ ಶ್ರೀ ಶ್ರೀ ನಿರ್ಮಲಾನಾಥ ಸ್ವಾಮೀಜಿ, ಪರಿಸರವಾದಿಗಳಾದ ಯಶವಂತ ಗೌತಮ ಭಟ್, ವಾಸುದೇವ ರಾವ್, ಕೆನರಾ ಕಾಲೇಜು ಉಪನ್ಯಾಸಕಿ ದೇಜಮ್ಮ, ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಸಂತ ಅಲೋಷಿಯಸ್ ಕಾಲೇಜಿನಿಂದ ರಾಷ್ಟ್ರೀಯ ಸೇವಾ ಯೋಜನಾ ಎಂಬ ಸಂಘಟನೆಯಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ನಾವು ಗ್ರೀನ್ ಮ್ಯಾಂಗ್ಳೂರ್ ಎನ್ನುವ ಒಂದು ಥೀಮನ್ನು ಹಿಡ್ಕೊಂಡು ನಾವು ಬಹಳಷ್ಟು ಸಂಘಟನೆಯೊಂದಿಗೆ ಕೈ ಜೋಡಿಸಿ ಇವತ್ತು 400 ಗಿಡಗಳನ್ನು ನೆಟ್ಟಿದ್ದೇವೆ. ಅಂದರೆ 2 ವಾರಕ್ಕೆ 10,000 ಗಿಡಗಳು, 1 ವಾರಕ್ಕೆ 3,500 ಹಾಗೆ ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ಬಂದು ನಾವು 400 ಗಿಡ ನಾವು ಆದಷ್ಟು ನಮ್ಮ ಪ್ರಯತ್ನ ಪಡ್ತೇವೆ. ತುಂಬ ಗಿಡಗಳನ್ನು ನೆಟ್ಟಿದ್ದೇವೆ. ಹಾಗೆ ಗಿಡಗಳನ್ನು ನೆಡೋದು ಮಾತ್ರವಲ್ಲ, ಅದನ್ನು ಸಂರಕ್ಷಣೆ ಕೂಡ ಮಾಡಬೇಕು. ನಾವು ಈ ಸರಿ 400 ಗಿಡ ನೆಡ್ತಾ ಇದ್ದೇವೆ. ಇವತ್ತು ಈ ಗಿಡಗಳು ನೆಡೋದ್ರಿಂದ ಅಂತರ್ಜಲ ಈ ಸರಿ ಏನು ಪ್ರಾಬ್ಲಮ್ ಆಗ್ತದೆ, ಮಳೆ ಇಲ್ಲ ಅಥವಾ ಮಳೆ ಬಂದರೂ ಅಂತರ್ಜಲ ಉಳಿಯೋದಿಲ್ಲ. ಈ ಪ್ರಾಬ್ಲಮ್ ಎಲ್ಲ ಮೇನ್ ಸೊಲ್ಯೂಷನ್ ಏನಂದರೆ, ಯಾರು ಕೇಳಿದ್ರು ಎಂಥ ಸೈಂಟಿಸ್ಟ್ ಯಾರು ಕೇಳಿದ್ರು ಹೇಳ್ತಾ ಇರೋದು ಏನಂದರೆ ಗಿಡ ನೆಡಿ ಅಂತ. ಸೊ ಅದಕ್ಕೋಸ್ಕರ ನಾವೀಗ ಮ್ಯಾಂಗ್ಳೂರ್ ಯೂನಿವರ್ಸಿಟಿ NSS ಅವರು ಇನ್ನು ಏನೊಂದು ಮ್ಯಾಂಗ್ಳೂರ್ ಅರೌಂಡಲ್ಲಿ ಗಿಡ ನೆಟ್ಬಿಟ್ಟು ಎನ್ವೈರನ್ಮೆಂಟ್ನ ಪ್ರೊಟೆಕ್ಟ್ ಮಾಡಬೇಕಂತೇಳಿ ನಾವು ಒಂದು ಕೆಲಸನ ಕೈಗೊಳ್ತಾ ಇದ್ದೇವೆ.